ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಶ್ರಾವಣ ತಿಂಗೊಲ್ದ ರಡ್ಡನೇ ಶುಕ್ರವಾರ ನಡಪವನ ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆ ಈ ಸರ್ತಿ ಸೋನೋಡು ರಡ್ಡನೇ ಶುಕ್ರವಾರ ಬೈದನು. ಕುಡ್ಲದ ಕುದ್ರೋಳಿ ಬೊಕ ಉರುವ ಕ್ಷೇತ್ರಡು ಶ್ರೀ ಲಕ್ಷ್ಮೀ ಪೂಜೆ ನಡಪಾಯಿರು. ಶ್ರಾವಣ ತಿಂಗೊಲ್ದ ರಡ್ಡನೇ ಶುಕ್ರವಾರ ನಡಪುನ ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆದ ಪೂಜೆ ಈ ಸರ್ತಿ ತುಳು ಜನಕ್ಲಿನ ಆಚಾರಗೂ ಕುಂದು ಬರಂದಿನಂಚ ಸೋಣ ರಡ್ಡನೇ ಶುಕ್ರವಾರನೇ ಬೈದನು. ಚಾಂದ್ರಮಾನದ ಕಟ್ಟುಪೋದು ಸೌರಮಾನ ಕಟ್ಟುದಂಚ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಬೇತೆ ಬೇತೆ ದೇವಸ್ಥಾನಲಿಡು ಶುಕ್ರವಾರ ನಡತಂಡು. ಭವಿಷ್ಯತ್ ಪುರಾಣುಡು ತಿರುಪಾಯಿನಂಚ ಕಲ್ಜಿಗೊಡು ವಾ ಪೂಜೆ ಶ್ರೇಷ್ಠ ಅಂದ ಪಾರ್ವತಿ ಈಶ್ವರ ದೇವರಡಕ್ಕೆ ಎನ್ನಗ ಆರು ಶ್ರೀ ವರಮಹಾಲಕ್ಷ್ಮಿ ವೃತ ಪೂಜೆ ಶ್ರೇಷ್ಠ ಅಂದ ಪಂತೆರಿಗೆ ಪುಂಜೋನೊಕ್ಕಲು ವಿಶೇಷವಾದ ಶ್ರೀ ಲಕ್ಷ್ಮೀ ದೇವಿನ ವೃತ್ತಪಥದ ಇಂದೇನು ಆಚರಣೆ ಮಲ್ತೊಂದುಲ್ಲೇರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕ್ಷೇತ್ರಾಡಳಿತ ಮಂಡಳಿದ ಒತ್ತುಗುರು ಕರ್ದಿ ಉರ್ಮಿಳಾ ರಮೇಶ್ ಕುಮಾರ್ ದುಂಬಾಳ್ತೆಡು ವರಮಹಾಲಕ್ಷ್ಮಿ ವೃತ್ತ ಪೂಜೆ ಅಟ್ಟಣೆ ಮಲ್ತಿದ್ದರು. ಕಾಂಡೆ ಕಲಶ ಕುಲ್ಲಾದು ಅಭಿಷೇಕ ನಡಪಾದ ಲಲಿತಾ ಸಹಸ್ರನಾಮ ಪಂಡದು ಶ್ರೀ ಲಲಿತಾ ಭಜನಾ ಮಂಡಳಿ ದಕ್ಲೆಡ್ದು ಭಜನಾ ಕಾರ್ಯಕ್ರಮ ದೀವೊಂದು ಮಧ್ಯಾಹ್ನ ಮಹಾಪೂಜೆ ನಡಪಾಯಿರು. ಕ್ಷೇತ್ರಾಡಳಿತ ಮಂಡಳಿದ ಗುರ್ಕಾರ್ಯರು ಎಚ್ ಸಾಯಿರಾಮ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಅಭಿವೃದ್ಧಿ ಸಮಿತಿದಕ್ಲು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಬುಡೆದಿ ಮಾಲತಿ ಜೆ ಪೂಜಾರಿ ಪೊಂಜೋನಕ್ಲು ಸೇರಿನಂಚ ಕ್ಷೇತ್ರದ ಭಕ್ತರು ಪಾಲ್ಗೊಂಡರು. ಬೋಳೂರದ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಶ್ರೀ ವರಮಹಾಲಕ್ಷ್ಮಿ ಪೂಜೆ ಏಳುಪಟ್ನ ಮೊಗಬೀರ ಸಂಯುಕ್ತ ಸಭಾದ ಪೊಂಜೋನಕ್ಲು ಹೆಚ್ಚು ಜನ ಸೇರ್ದು ಬಾರಿ ಸಂಭ್ರಮಡು ನಡತಂಡು. ಶ್ರೀ ಲಕ್ಷ್ಮೀ ಬೊಕ್ಕ ಶ್ರೀ ಮಾರಿಯಮ್ಮ ದೇವರಿಗೂ ವಿಶೇಷವಾದ ಸಿಂಗಾರ ಮಲ್ತದಿತ್ತರು. ಭಜನಾ ಸಂಕೀರ್ತನೆ ನಡಪಾದ ಮಧ್ಯಾಹ್ನ ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆ ಮಹಾಪೂಜೆ ಮಲ್ತೆರು. ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬೊಕ್ಕ ಮುಕ್ತೇಸರರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಭಕ್ತರು ಈ ಪೊರ್ತುಡಿತ್ತರು. ಪೂಜೆಡು ಪಾಲ್ದಿತ್ತೊನ್ನ ಪುಂಜೋನಕ್ಲಿಗೆ ಪ್ರಸಾದ ರೂಪಡು ಸೀರೆ ಪಟ್ಟಿಯರು. ಕಲ್ಲಡ್ಕೊಡು ಹಾಳಾಯಿನ ಮಾರ್ಗ ಬೊಕ್ಕ ಧೂಳುಡ್ದು ಬಾರಿ ಸಮಸ್ಯೆಲು ಉಂಡಾತಂಡು. ಇಂದೇರ್ದು ಏವರುಡಿತ್ತಿನ ಕಲ್ಲಡ್ಕದ ಬೇಲೆದಕ್ಕಲು ಬೊಕ್ಕ ಸಾರ್ವಜನಿಕರು ಗುರುವಾರ ಗುತ್ತಿಗೆ ಕಂಪನಿ ಗಾಡಿಲೇನು ತಡೆತದು ಅಕ್ಲಿನ ಏವ್ರನ್ನು ತೋಜಾದಿರು. ಕಲ್ಲಡ್ಕೊಡು ಹಾಳಾಯಿನ ಮಾರ್ಗ ಬೊಕ್ಕ ಧೂಳುಡ್ದು ಬಾರಿ ಸಮಸ್ಯೆಲು ಉಂಡಾದಿತ್ತದು ಇಂದೇರ್ದು ಏವರುಡಿತ್ತಿನ ಕಲ್ಲಡ್ಕದ ಬೇರೆದಕ್ಕಲು ಬೊಕ್ಕ ಸಾರ್ವಜನಿಕರು ಗುರುವಾರ ಪಕ್ಷ ಧರ್ಮ ಭೇದ ಇಜ್ಜಂದೆ ಒಗ್ಗಟ್ಟಾದ ಗುತ್ತಿಗೆ ಕಂಪನಿ ಗಾಡಿಲೇನು ತಡೆತದು ಅಕ್ಲಿನ ಏವ್ರನ್ನು ತೋಜಾಯಿರು. ಈ ಪೊರ್ತುಡು ಜಾಗಿಗೆ ಬತ್ತಿನ ಗುತ್ತಿಗೆ ಕಂಪನಿ ಅಧಿಕಾರಿಗಳು ಬೊಕ್ಕ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ಮಲ್ಪನಕ್ಲಿಡ ಪಾತ್ರಕತೆ ನಡಪಾದಿದ್ದದು ಬರ್ಪನ ಬುಧವಾರದ ಉಲೈ ಕೆಲಸ ಸುರು ಮಲ್ಪು ಅಂದು ನಂಬಾಯಿ ನೀಡಿದ ಬೊಕ್ಕ ತತ್ಕಾಲಗೂ ಪ್ರತಿಭಟನೆ ಉಂಟಾಯಿರು. ಈ ಪೊರ್ತುಡು ಪ್ರತಿಭಟನೆ ಮಲ್ಪನಕ್ಲು ಪಾತಿರ್ದು ಕಲ್ಲಡ್ಕೊಡು ಮಾರ್ಗ ಇಡೀ ಹಾಳಾದಿತ್ತದು ಗುಂಡಿ ಮುಚ್ಚಿದು ಮಾರ್ಗನು ಗಟ್ಟಿ ಮಲ್ಪನ ಕೆಲಸ ಸುರು ಪತ್ತೊಡು ಧೂಳು ಸಮಸ್ಯೆ ಇಜ್ಜಂದಿನಂಚ ಮಲ್ಪೊಡು ಡ್ರೈನೇಜ್ ಸಮಸ್ಯೆ ಪರಿಹಾರ ಮಲ್ಪೊಡು ಒತ್ತಾಯ ಮಲ್ತೆರು. ಬುಧವಾರದುಲೈ ಕಾಮಗಾರಿ ಸುರು ಆಯ್ಜಿಂಡ ಕಲ್ಲಡ್ಕ ಪೇಂಟೆ ಬಂದ್ ರಾಜಮಾರ್ಗ ತಡೆಪುನ ಪ್ರತಿಭಟನೆ ನಡಪಾವಣೆಂದು ಅಧಿಕಾರಿಗಳಿಗೂ ಜಾಗೃತಿ ಪಂಡಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಆಗಸ್ಟ್ 14 ಬಂಟ್ವಾಳಗು ಬತ್ತಿನ ಪಗ ಕಲ್ಲಡ್ಕದ ಬೇರೆ ದಕ್ಲಿನ ಬೊಕ್ಕ ಸಾರ್ವಜನಿಕರನ್ನ ಕೂಟ ಪಾತಿರ್ಪಾದು ಕಲ್ಲಡ್ಕದ ಸಮಸ್ಯೆಯ ಕಷ್ಟ ನಷ್ಟುಲಿನ ತೆರಿಪಾದಿತ್ತರು. ಬರ್ಸ ಕಮ್ಮಿಯಾನಗ ಡಾಮರ್ ಪಾಡುನ ಬೊಕ್ಕ ಧೂಳುಗು ಕಲ್ಲಡ್ಕೊಡ್ದು ನಿಚ್ಚಲ ನೀರು ತಲಿಪೆರೆ ನಳಿನ್ ಕುಮಾರ್ ಕಟೀಲ್ ತೆರಿಪಾದಿತ್ತರು. ಅಂಡ ಲೋಕಸಭಾ ಸದಸ್ಯರು ಸೂಚನೆ ಕೊರ್ನಗ ಒಪ್ಪುದಿನ ಅಧಿಕಾರಿಗಳು ಬೊಕ್ಕ ಗುತ್ತಿಗೆದಾರರು ಅವಿನ ಕಾರ್ಯಗೂ ಕನವನ್ನು ನೀಡಿದ ಅವರ ಪ್ರತಿಭಟನೆ ಮಲ್ಪೊಡಾದು ಬೈದನು. ಗುರುವಾರ ಮಧ್ಯಾಹ್ನ ಪ್ರತಿಭಟನೆ ನಡೆತಿನ ಪೊರ್ತುಡು ಬಂಟ್ವಾಳ ನಗರ ಸ್ಟೇಷನ್ ಎಸ್ಐ ರಾಮಕೃಷ್ಣ ಬೊಕ್ಕ ಪೊಲೀಸರು ಗುತ್ತಿಗೆ ಕಂಪನಿದ ಅಧಿಕಾರಿಗಳು ಬತ್ತದು ಪಾತ್ರಕತೆ ನಡಪಾಯಿರು. ಮಂಗಳವಾರ ಇವರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬುಧವಾರ KNRC ಮಾತ್ರ ಅಲ್ಲ ಹೈವೇ ಹೋಗುವ ಎಲ್ಲಾ ವೆಹಿಕಲ್ ಅನ್ನು ಬೆಳಿಗ್ಗೆ ಬಂದು 1 ಗಂಟೆ ಅಂಗಡಿ ಕೂಡ ಬಂದು ಎಲ್ಲ ಖಂಡಿತ ಇಡೀ ಕರ್ನಾಟಕ ಇರುವಾಗಲೇ ನಾವು 1 ವರ್ಷ 8 ತಿಂಗಳಿಂದ ನಿಮಗೆ ನಾವು ತುಂಬಾ ರಿಕ್ವೆಸ್ಟ್ ನಿಮ್ಮ ಹತ್ರ ನಾವು ಮಾಡಿ ಹಾಕಿ ತುಂಬಾ ರಿಕ್ವೆಸ್ಟ್ ಮಾಡಿ ಆದ್ರೆ ನೀವು ಈ ರೀತಿ ಮಾತಾಡಲಿಕ್ಕೆ 2ನೇ ಸರ್ತಿ ಬರ್ತಾ ಇರೋದು ಅರ್ಧ ಗಂಟೆ ಈ ಮೊಬೈಲ್ ನಂಬರ್ ಎಲ್ಲರಿಗೆ ಕೊಡಬೇಕು. ನೀವೀಗ ಮಾತಾಡಲಿಕ್ಕೆ ಬಂದು ನಿಮ್ಮ
ನಿಮ್ಮ ಮೊಬೈಲ್ ನಂಬರ್ ಪ್ರತಿಯೊಂದು ಪುತ್ತೂರು ಜೀವ ಕಳೆಯುన్న ಗೌರಿ ಬೊಕ್ಕ ಆರೋಪಿ ಪದ್ಮರಾಜ್ಗೆ 5 ವರ್ಷದಿಂದ ಪೊಲಬು ಪ್ರೀತಿ ಪ್ರೇಮ ಇತ್ತದು ಅಭಿಪ್ರಾಯ ಭೇದ ಬನ್ನಗ 2020 ವಿಟ್ಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತಲೆಂದು ಜಿಲ್ಲಾ ಎಸ್ಪಿ ರಿಷಂತ್ ಸಿಬಿ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ಪುತ್ತೂರು ಗುರುವಾರ ಪದ್ಮರಾಜ್ ಪನ್ಪನಾಯಕ್ ಎನ್ನ ಜವಂದಿ ಗೌರಿ ಬೊಕ್ಕ ಆರೋಪಿ ಪದ್ಮರಾಜ್ಗೆ 5 ವರ್ಷದಿಂದ ಪೊಲಬು ಇತ್ತದು ಪೊಲಬು ಪ್ರೀತಿ ಪ್ರೇಮ ಪನ್ಪನವು ಇತ್ತೆ ಜವಂದಿನ ಜೀವದೇ ಇದ್ದಂಡು ಪದ್ಮರಾಜ್ ಜೈಲ್ ಸೇರಿನಂಚ ಆತಂಡು ಕುಡ್ಲದ ಮೆಲ್ನಾಗ್ ಜಿಲ್ಲಾ ಆಸ್ಪತ್ರೆಡ್ ಗೌರಿನ ಪುನಃ ಪರೀಕ್ಷೆ ನಡಪಾದು ಇಲ್ಲದಕ್ಕಿಗೂ ಬುಡ್ದು ಕೊಡ್ತೇರು ಈ ಪೊರ್ತುಳು ಆಸ್ಪತ್ರೆಡ್ 4 ಜನ ಒಟ್ಟು ಸೇರಿದಿತ್ತೇರು. ಈ ಕೇಸ್ ಬಗೆಟ್ಟು ಜಿಲ್ಲಾ ಎಸ್ಪಿ ರಿಷಂತ್ ಸಿಬಿ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ದು ಗೌರಿ ವಿಟ್ಲದ ಶಾಲೆಡು 1ನೇ ಕ್ಲಾಸ್ ಕಲ್ತೊಂದು ಪುನಃ ಪೊರ್ತುಡೆ ಪದ್ಮರಾಜನ ಪೊಲಬಾತಂಡು ಪೊಲಬು ಪ್ರೀತಿಗೆ ತಿರುಗತಂಡು 5 ವರ್ಷದ ವರ ಅಕ್ಲಡ ಅಭಿಪ್ರಾಯ ಭೇದ ಬತ್ತಿತ್ತಂಡು 2020 ಗೌರಿ ಆಯನ ಮಿತ್ತು ವಿಟ್ಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತದು ಪೊಲೀಸರು ಇರುವೆರಿಗ್ಲ ಸ್ಟೇಷನ್ಗೂ ಲೆಪ್ಪಡಾದು ನನ್ನ ಮಿತ್ತಗು ಇರುವೆರ್ಲ ಪಾತ್ರಕತೆ ನಡಪಾಯರೆ ಬಲ್ಲಿಂದ ಬರೆಪಾದದೆ ತೊಂದು ಕಡಪುಡ್ದೇರು ಅಂಡ 5 ಬುಕ್ಕ ಇರುವೆರ್ಲ ಎಡ್ಡಿಡಿತ್ತೇರು ಪದ್ಮರಾಜು ಮೊಬೈಲ್ ದೆತ್ತು ಕೊಡ್ತೆ ಅಂಡ ಪಿರ ಇಂಚಿಪ ಅಭಿಪ್ರಾಯ ಭೇದ ಬತ್ತದು ಪದ್ಮರಾಜನು ದೂರ ಮಲ್ತಿದಳು ಅಂಚಾದು ಆಳು ಕೆಲಸ ಮಲ್ತೊಂದಿತ್ತಿನ ಪುತ್ತೂರದ ಫ್ಯಾನ್ಸಿ ಅಂಗಡಿಗೂ ಗುರುವಾರ ಬೈಕಡ್ ಬತ್ತಿನ ಆರೋಪಿ ಗಿಫ್ಟ್ ಕೊರ್ನ ಮೊಬೈಲ್ನ ಒಯ್ತೊಂದು ಪೋದಿತ್ತೆ ಆಳು ಬೇತೆ ಫೋನ್ ಮಲ್ತದು ಅವಿನ ಪಿರಕ್ಕೆಂದು ಒತ್ತಾಯ ಮಲ್ತದಳು ಆಯೆ ವಾಪಸ್ ಬರಿಯರೆ ಒತ್ತೊಂದು ಹಿಡ್ದವ್ರ ಗೌರಿ ಪುತ್ತೂರ್ದ ಪೊಂಜು ಪೊಲೀಸ್ ಸ್ಟೇಷನ್ ಕೈ ತಲುಪೋದು ಕಾತೊಂದಿತ್ತಲು ಪದ್ಮರಾಜ್ ಅಡೆಗೆ ಬನ್ನಗ ಇರುವೆರಿಗೆ ಓದಂಟಾದು ತಡೆತೊಂದೆರು ಆಯೆ ಅಲ್ಲಿನ ಕಂಟಿಲಿಗೂ ಬಿಸತ್ತಿಡು ಕುತ್ತದು ಪದ್ರಾಡಾತೆಂದು ಎಸ್ಪಿ ಮಾಹಿತಿ ಕೊಡ್ತೇರು ಕೆರ್ಪನೆ ದುಂಬು ಪದ್ಮರಾಜ್ ಗೌರಿನ ಫ್ಯಾನ್ಸಿ ಅಂಗಡಿಗೂ ಅಲ್ಲಡ ಲಡೈ ಮಲ್ತಿನ ಬಗೆಟ್ಟು ಪೊಲೀಸರಿಗೂ ಸಿಸಿ ಕ್ಯಾಮೆರಾಡು ದಾಖಲೆ ತಿಕ್ಕಿದ್ರು. ನಿನ್ನೆ ಸುಮಾರು 1:55ಕ್ಕೆ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಪುತ್ತೂರಿನಲ್ಲಿ ಗೌರಿ ಅನ್ನೋ ಒಂದು 18 ವರ್ಷದ ಹುಡುಗಿಗೆ ಒಬ್ಬ ಚಾಕುವಲ್ಲಿ ಕತ್ತತ್ರ ಕುಯ್ದು ಓಡ್ ಹೋಗಿರ್ತಾನೆ. ಅವನನ್ನು ನಮ್ಮಲ್ಲಿ ಬಂಟ್ವಾಳದಲ್ಲಿ ಹಿಡಿದಿದ್ದಾರೆ. ಪದ್ಮರಾಜ್ ಅಂತ ಅವನ ಹೆಸರು, 23 ವರ್ಷ, JCB ಡ್ರೈವರು. ಸೊ ಈ ಹುಡುಗಿ ಜೊತೆ ನಮಗೆ ವಿಚಾರಣೆಯಲ್ಲಿ ಕಂಡು ಬಂದಿರೋದೇನು ಅಂದರೆ ಒಂದು 6 ವರ್ಷದಿಂದನೂ ಈ ಹುಡುಗಿ ಜೊತೆ ಪರಿಚಯ ಇದ್ದು ಈಗ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬಂದಿದ್ದು ಆ ಕಾರಣಕ್ಕೆ ನಿನ್ನೆ ದಿನ ಅವರು ಮಾತಾಡಿ ಅದಾದಮೇಲೆ ಅವಳ ಮೇಲೆ ಕೋಪದಲ್ಲಿ ಈ ಥರ ಮಾಡಿ ಅವನು ಪರಾರಿ ಆಗಿರ್ತಾನೆ. ಅವನು ಆಲ್ರೆಡಿ ಅರೆಸ್ಟ್ ಆಗಿ ಜೈಲಿಗೆ ಕೂಡ ಕಳಿಸಿದ್ದೀವಿ. ಇದು ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಂಡ್ ಈ ವಿಷಯದ ಬಗ್ಗೆ ಒಂದು ಕಂಪ್ಲೇಂಟ್ ಮುಂಚೆ 2020ನಲ್ಲಿ ವಿಟ್ಲ ಸ್ಟೇಷನ್ನಲ್ಲಿ ಕೊಟ್ಟಿದ್ದ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ವಿಚಾರಣೆ ಮಾಡಲಾಗಿ ಮುಂಚೆ ಒಂದು ಅರ್ಜಿ ಕೊಟ್ಟಿದ್ದು ಇಬ್ಬರನ್ನೂ ಕರೆಸಿ ಸ್ಟೇಷನ್ನಲ್ಲಿ ಅವರು ಮುಚ್ಚಳಿಕೆ ಬರೆಸಿ ಕಳಿಸಿರ್ತಾರೆ. ಅದರ ಜೊತೆಗೆ ಹುಡುಗಿ ಕೂಡ ನಾನು ಅವನಿಗೆ ವಾರ್ನ್ ಮಾಡಿದ್ರೆ ಸಾಕು ಇರ್ತೀನಿ, ಮೀನ್ಸ್ ಅವನ ಜೊತೆ ನನಗೆ ಗೊತ್ತಿರೋನು ಅಂತೆಲ್ಲ ಹೇಳಿ ಕೂಡ ಹೋಗಿರ್ತಾಳೆ. ಇನ್ನೂ ಡೀಟೇಲ್ಡಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈಗ ನಮಗೆ ಗೊತ್ತಿರೋದೇನು ಅಂದರೆ ಅವಳು ಕಾಲೇಜ್ನಲ್ಲಿ ಗೌರ್ಮೆಂಟ್ ವಿಟ್ಲ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಸೊ 9th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಿರ್ಬೇಕಾದ್ರೆ ಆಗಿಂದ 6 ವರ್ಷದ ಹಿಂದ್ಗಡೆ ಏನು ಅವಳು ಆಗ 9th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಿದ್ಲು, ಆಗಿಂದ ಕೂಡ ಇವನಿಗೆ ಪರಿಚಯ ಇತ್ತು ಅನ್ನೋದು ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದಿದೆ. ಸೊ ಒಂದು 3 ವರ್ಷದ ಹಿಂದ್ಗಡೆ ಒಂದು ದೂರು ಬಂದಿತ್ತು. ಅದ್ರ ಬಗ್ಗೆ ಇಬ್ಬರನ್ನೂ ಕರೆಸಿ ಅವ್ರಿಗೆ ಅವರ ತಾಯಿನೂ ಕೂಡ ಕರೆಸಿದ್ದಾರೆ ಆ ಟೈಮ್ನಲ್ಲಿ. ಸೊ ಆ ಹುಡುಗಿನ ತಾಯಿನ ಮತ್ತು ಈ ಹುಡುಗನ್ನ ಕರೆಸಿದಾಗ ಇನ್ನು ಮುಂದೆಗೆ ನಾನು ಅವಳಿಗೆ ಮಾತಾಡ್ಸೋಕ್ಕೆ ಹೋಗಲ್ಲ ಅಂತ ಅವನು ಬರೆದು ಕೊಟ್ಟಿದ್ದಾನೆ, ಪ್ಲಸ್ ಅವಳು ಕೂಡ ಅದೇ ಥರ ಬರೆದು ಕೊಟ್ಟಿದ್ದಾಳೆ. ಬಟ್ ಲೇಟರ್ ಅಗೇನ್ ದೇ ವೇರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಸೊ ಅದು ಬಂದು ಆಗ ಫೋನ್ ಮಾಡ್ತಿದ್ದ, ತುಂಬ ಹರೇಸ್ ಮಾಡ್ತಾನೆ ಫೋನಲ್ಲಿ ಅನ್ನೋದಿದೆ ಅಂತ ಹೇಳ್ತಿದ್ರು. ಬಟ್ ಲೇಟರ್ ಆನ್ ಅವರಿಬ್ಬರು ನಾವು ಒಬ್ಬರ ಜೊತೆ ಒಬ್ಬರು ಮಾತಾಡಲ್ಲ ಅಂತ ಹೇಳಿ ಬರ್ಕೊಟ್ಟಿದ್ದು. ಬಟ್ ಆಮೇಲೆ ಮತ್ತೆ ಅವರು ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ಅನ್ನೋದು ಈಗ ಕಂಡು ಬರ್ತಾ ಇದೆ. ಬಟ್ ಹುಡುಗಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾಯಿದ್ಲು. ಸೊ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಸೊ ನಿನ್ನೆ ದಿನ ಆ ಹುಡುಗಿ ಮೊಬೈಲ್ನ ವಾಪಸ್ ತೊಗೊಳ್ಲಿಕ್ಕೆ ಅಂತ ಅವನು ಬಂದಿದ್ದು. ಆ ಮೊಬೈಲ್ ಕಿತ್ಕೊಂಡು ಹೋದಾಗ ಅವನಿಗೆ ಬೇರೆ ಯಾರ ಜೊತೆನೋ ಆ ಹುಡುಗಿಗೆ ಸಂಬಂಧ ಇದೆ ಅಂತ ಡೌಟ್ ಮೇಲೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ದೇವಸ್ಥಾನದ ಹತ್ರ ಏನು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕರೆದು ಅದಾದಮೇಲೆ ಅಲ್ಲಿ ಭೇಟಿ ಮಾಡಿದಾಗ ಅದ್ರ ಬಗ್ಗೆ ವಾಗ್ವಾದ ಆಗಿ ಈ ಥರ ಮಾಡಿದ್ದಾನೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಿದೆ.
ಆಧಾರ್ ಕಾರ್ಡ್ ಇದ್ದಂದೆ ಸರ್ಕಾರಿ ನರ್ಮ್ ಬಸ್ಸು ಕಂಡಕ್ಟರ್ ಶಾಲಿಡ್ದು ಇಲ್ಲಡೆ ಪೊಪ್ಪನ ಪುಂಜೋಕ್ಲಿನ ಅರ್ಧಡಿ ಜಪುಡಾಯಿನ ಸಂಗತಿ ಉಳ್ಳಾಲ ತಾಲೂಕದ ಕುಂಪಳಡು ನಡೆತಿದ್ದ ಸರ್ಕಾರಿ ನರ್ಮ್ ಬಸ್ಸು ಪ್ರಯಾಣ ಮಲ್ತಿನ ಐವೇರು ಪ್ರಾಥಮಿಕ ಶಾಲೆದ ಪುಂಜೋಕ್ಲಿನ ಅರ್ಧ ಸಾಜಿಡೆ ಜಪುಡಾಯಿನ ಸರ್ಕಾರಿ ಬಸ್ಸನ್ನು ಉರ್ದು ಜನಕ್ಕಲು ತಡಿತದ ಕಂಡಕ್ಟರ್ ಜೋರ್ ಮಲ್ತಿನ ಸಂಗತಿ ಕುಂಪಳಡು ಗುರುವಾರ ಬೈಯಾಗ ನಡೆತಿದ್ದ ಕುಡ್ಲಾ ಕುಂಪಳ ಸಂಚಾರದ ಸರ್ಕಾರಿ ನರ್ಮ್ ಬಸ್ತ ಕಂಡಕ್ಟರ್ ಹುಸೇನ್ ಸಾಬ್ ಐ ಹಲ್ಡೂರ ಪನ್ಪನಾರ್ ರಡ್ಡನೆ ಬೊಕ್ಕ ಮೂಜನೆ ಕ್ಲಾಸ್ ಕಲ್ಪನ 5 ಜನ ಪೊಣ್ಣುಲಿಡ ಆಧಾರ್ ಕಾರ್ಡ್ ಇಜ್ಜಂದಿನೇಕ್ ನಿಕ್ಲೆಗ್ ಧರ್ಮಗು ಪೋಯರ ಪುಜಿ ಕಾಸ್ಕೊರುಡು ಕೇಂದಿರು ಕಾಸ್ಕೊರೊಂದಿನೇಕ್ ಅಕ್ಲೇನ ಅರ್ಧ ಸಾದಿಡೆ ಬಸ್ಡು ಜಪುಡಾದ್ ಮನುಷ್ಯತ್ವ ಇಜ್ಜಂದಿನ ವರ್ತನೆ ತೋಜಾದಿರು ಕುಂಪಳ ಸರ್ಕಾರಿ ಶಾಲೆದ ಪೊಂಜೋಕ್ಲು ಬೈಯಾಗ ಕ್ಲಾಸ್ ಮುಗಿತದ ಸರ್ಕಾರಿ ಬಸ್ ಏರ್ದಿರು ಬಸ್ತ ಕಾಯಂ ಡ್ರೈವರ್ ಜೋಕ್ಲೆಡ ಆಧಾರಕ್ಕೆ ನೊಂದಿಜ್ಜಾಣ್ಗೆ ಅಂಚಾದ್ ಆಧಾರ್ ಕಾರ್ಡ್ ಜೋಕ್ಲು ಕಾಣ್ತದಿರು ಕಾಯಂದಾರ ಗುರುವಾರ ರಜೆಟಿತ್ತದ ಪಗತೆಗೆ ಹುಸೇನ್ ಸಾಬ್ ಕಂಡಕ್ಟರ್ ಬೇಲಿಡಿತ್ತಿರು ಇಂದಿನ ಕುಂಪಳ ಶಾಲೆದ ಮುಖ್ಯೋಪಾಧ್ಯಾಯರು ಗುಲಾಬಿ ತೂತಿರು ಈ ಸಂಗತಿ ತೆರೆದು ಊರ್ದಕ್ಕಲು ಬೈಯಡು ಕುಂಪಳ ಶಾಲೆದ ಎದುರು ಬಸ್ ಉಂತಾದ ಕಂಡಕ್ಟರ್ಗೆ ಜೋರ್ ಮಲ್ತಿದ್ದರು ಮನುಷ್ಯತ್ವ ತೋಜಾವಂದಿನ ಕಂಡಕ್ಟರ್ನ ಮಿತ್ತು ಕ್ರಮ ತೆಚ್ಚನುಡುಂದು ಊರ್ದ ಯಶವಂತ ಪನ್ಪನಾರು ಕೆಎಸ್ಆರ್ಟಿಸಿ ಅಧಿಕಾರಿ ರಮ್ಮಿರಿಗ್ ಒತ್ತಾಯ ಮಲ್ತಿದ್ದರು. ನಿಮ್ಗೆ ಸಸ್ಪೆಂಡ್ ಮಾಡಲೇಬೇಕು, ನಿಮ್ಮಿಂದ ಸಸ್ಪೆಂಡ್ ಆಗಲೇಬೇಕು, ಕಾನೂನು ಕ್ರಮ ಆಗಲೇಬೇಕು. ಅದು ಯಾವುದು ಎಷ್ಟನೇ ಕ್ಲಾಸ್ ಮಕ್ಕಳು? 2ನೇ ಕ್ಲಾಸ್ 3ನೇ ಕ್ಲಾಸ್ ಅದರಲ್ಲಿ 3 ಹೆಣ್ಣು ಮಕ್ಕಳು ಕನ್ನಡಕ್ಕೆ ಹಾಕಿ ಹೋಗುವಂತ. ನಾನು ಕೇಳೋದು ಇಳಿಸಿದ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಇಳಿಸಿದ ಯಾಕೆ? ಅರ್ಧ ದಾರಿ ಇಳಿಸಿದ ಯಾಕೆ? ಮೇಡಮ್ 8ನೇ ಕ್ಲಾಸ್ ಮಕ್ಕಳ ವಿಷಯಕ್ಕೆ ನಾವು ಮಾತಾಡೋದೇ ಇಲ್ಲ. 8ನೇ ಕ್ಲಾಸ್ ವಿಷಯಕ್ಕೆ ನಾವು ಮಾತಾಡೋದೇ ಇಲ್ಲ. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಈ 5 ಹೆಣ್ಣು ಮಕ್ಕಳು 2 ಮತ್ತು 3ನೇ ತರಗತಿಯಲ್ಲಿ ಕಲಿಯುವ ಕುಂಪಳ ಶಾಲೆ ಮಕ್ಕಳು. ಅವರ ಬಗ್ಗೆ ಅಲ್ಲಿನ ಟೀಚರೇ ಮಾತಾಡಿದ್ರು. ಶಾಲೆ ಬಸ್ಸಲ್ಲಿ 5 ಮಕ್ಕಳು 2 ಮತ್ತು 3ನೇ ತರಗತಿ 5 ಮಕ್ಕಳಿದ್ರು. ಇವತ್ತು ಸಂಜೆ ಕುಂಪಲ ಸರ್ಕಾರಿ ಶಾಲೆಯ 2ನೇ ಮತ್ತು 3ನೇ ತರಗತಿಯ 5 ಹೆಣ್ಣು ಮಕ್ಕಳಿಗೆ KSRTC ಬಸ್ಸು ನಿರ್ವಾಹಕ ಕಂಡಕ್ಟರ್ ಅವರು ಇಲ್ಲಿಂದ ಬಗ್ಗಂಬೆಲೆ ಹೋಗುವ ಮಕ್ಕಳಿಗೆ 3 ಕಟ್ಟೆ ಎಂಬ ಜಾಗೆಯಲ್ಲಿ ಇಳಿಸಿದ್ದಾರೆ. ಯಾಕಂತ ಕೇಳಿದರೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ, ದುಡ್ಡು ಕೊಡಿ, ಇಲ್ಲಂತ ಇಳಿಯಿರಿ ಅಂತ ಹೇಳಿದ್ದಾರೆ. ಸಣ್ಣ ಚಿಕ್ಕ ಮಕ್ಕಳು 2 ಮತ್ತು 3ನೇ ತರಗತಿ ಓದುವಂಥ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಮಾನವೀಯತೆ ಒಂದು ಕರುಣೆ ಇಲ್ಲದೆ ಅವರಿಗೆ ಅರ್ಧ ದಾರಿ ಇಳಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ನಾವು ತುಂಬ ಅವರ ಮುಖ್ಯೋಪಾಧ್ಯಾಯ ಅವರ ಹತ್ರ ಕೇಳಿದಾಗ ಅವರು ಹೀಗೆ ವಿಷಯ ಹೇಳಿದ್ದಾರೆ. ಅವರು ತುಂಬ ಒಂದು ಅಮಾನವೀಯವಾಗಿ ಒಂದು ನಡ್ಕೊಂಡಿದ್ದಾರೆ ಈ ಮಕ್ಕಳೊಟ್ಟಿಗೆ. ಅದರಿಂದ ನಾವು ಡಿಪೋ ಮ್ಯಾನೇಜರಿಗೆ ಹೋಗಿ ಫೋನ್ ಮಾಡಿದ್ದೇವೆ. ರಮ್ಯಾ ಅಂತ ಅವರ ಹೆಸರು. ಅವರು ಹೇಳಿದ್ದಾರೆ ಅವರ ಬಗ್ಗೆ ನಾವು ಕೂಲಂಕಷವಾಗಿ ತನಿಖೆ ಮಾಡಿ ಅದರ ಬಗ್ಗೆ ನಾವು ಕಾನೂನು ಕ್ರಮ ನಾವು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಮಾತಿರ್ಲ ಚಂದ್ರಯಾನ ಮೂಜೆತ್ತ ಕುಶಿಟುಪ್ನಗ ಮಲ್ಪೆದ ಬೀಚುಡು ಮೂವೇರು ಕಲಾವಿದರು ಪೊಯ್ಯದ ಕಲಾ ಚಾತುರ್ಪುಡು ಇಸ್ರೋ ಸಂಸ್ಥೆ ಬೊಕ್ಕ ವಿಜ್ಞಾನಿಲಿಗ್ ಮರ್ಯಾದಿ ಸಂದಾದಿರು. ಚಂದ್ರಯಾನ ಮೂಜಿ ಚಂದ್ರನ ಮೇಲ್ಗ್ ಬುಧಾರ ಗೆಲ್ಮಿಡು ಜತ್ತಿ ನಡೆದ ಬೊಕ್ಕ ದೇಶದೋರ್ಮಿಡು ಜನಕುಲು ಐತ ಖುಷಿನ್ ಪಟ್ಟೊಂದಿರು. ಒಡಿಪು ಜಿಲ್ಲೆ ಮಲ್ಪೆದ ಬೀಚುಡು ಮೂವೇರು ಕಲಾವಿದರು ಇಸ್ರೋಗೂ ಸ್ಯಾಂಡ್ ಆರ್ಟ್ ಕಲಾ ಚಾತುರ್ಪುಡು ಮರ್ಯಾದೆ ಸಂದಾದಿರು. ಪೊಯ್ಯ ಕಲೆ ಕಲಾವಿದರು ಹರೀಶ್ ಸಾಗ ದುಂಬಾಳ್ತಿದ ಮೂಜಿ ಜನತಾ ಕೂಟ ಪೊಯ್ಯಡು ಪೊರ್ಲುದ ರೂಪ ಮಲ್ತದು ವಿಜ್ಞಾನಿಲಿಗ್ ಎಡ್ಡೆಪ್ಪು ಬಯಕಿದ್ದರು. ಹರೀಶ್ ಸಾಗ, ಸಂತೋಷ್ ಭಟ್ ಹಾಲಾಡಿ, ಉಜ್ವಲ್ ನಿಟ್ಟೆ 4 ಅಡಿ ಎತ್ತರ 7 ಅಡಿ ಅಗಿಲದ ಸ್ಯಾಂಡ್ ಆರ್ಟ್ ಬುಡ್ಪಾದಿರು. ಕಾಂಡೆ 7ರಿಕ್ಕು ಸುರುವಾಯಿನ ಪೊಯ್ಯೆ ಶಿಲ್ಪಕಲೆ ಬಯ್ಯ 4ರಿಕ್ಕು ಮುಗಿದಂಡು. ಚಂದ್ರಯಾನ ಒತ್ತು ಗ್ರಹ ಚಂದ್ರೆ ಭೂಮಿ ಬೊಕ್ಕ ಭಾರತನು ಪೊಯ್ಯಡು ಪಡಿ ಮೂಡಾದು ಆ ಕಲಾ ಚಾತುರ್ಪು ಮಾತಿರ್ನಲ ಗುಮನ ವೈತೊಂದುಂಡು. ಮಲ್ಪೆ ಬೀಚ್ಗೆ ಬತ್ತಿನ ತಿರ್ಗಾಟದಕ್ಕಲು ಪೊಯ್ಯೆ ಒಬ್ಬು ಶಿಲ್ಪಕಲೆತ ಒಟ್ಟುಗು ಫಟದೆಪ್ಪ ಒಂದು ಕಲಾವಿದರಿಗೂ ಮೆಚ್ಚುಗೆ ತೆರಪ ಒಂದುಲೇರು. ಈ ಬಗೆಟ್ ಮಾಧ್ಯಮದ ಕ್ರೀಡಾ ಖುಷಿ ಪಟ್ಟೊನ್ನ ಕಲಾವಿದರು ಹರೀಶ್ ಸಾಗ ನಮ್ಮ ಇಸ್ರೋ ವಿಜ್ಞಾನಿಲಿನ ಬುಡಂದೆ ನಡಪಾಯಿನ ಪುಣೆ ಪಾಟಿಕೆಗೂ ಒಂದು ಕಿನ್ಯ ಕಲಾಕಾಣಿಕೆ ಎಂದು ಪಂಡಿರು. ಚಂದ್ರಯಾನ 3 ಈಗಲೇ ನಿನ್ನೆಯಷ್ಟೇ ಯಶಸ್ವಿಯಾಗಿ ಉಡಾವಣೆಗೊಂಡಂಥ ಈ ನಮ್ಮ ಇಸ್ರೋ ತಂಡದ ವಿಜ್ಞಾನಿಗಳ ಒಂದು ಪರಿಶ್ರಮದಿಂದ ಚಂದ್ರನ ಯಾನವನ್ನು ಪ್ರಾರಂಭಿಸಿ ನಿನ್ನೆಯಷ್ಟೇ ಪಾದಾರ್ಪಣೆಗೊಂಡಿದೆ. ಈ ಒಂದು ಸುಸಂದರ್ಭದಲ್ಲಿ ನಾವು ವಿಜ್ಞಾನಿಗಳ ತಂಡದ ಒಂದು ಏನು ಅಭಿನಂದನೆ ಇದೆಯೋ ಸಲ್ಲಿಸಲಿಕ್ಕಿದೆಯೋ ಅಂಥ ಒಂದು
ಅಭಿನಂದನೆಗೋಸ್ಕರವಾಗಿ ನಾವು ಕಲಾಕೃತಿಯ ಮೂಲಕ ನಾವು ಪ್ರತಿ ಸಾರಿ ಒಂದು ಮರುಶಿಲ್ಪದ ಮೂಲಕ ತೋರ್ಪಡಿಸ್ತೇವೆ. ಹಾಗೆ ಈ ಬಾರಿ ಈ ಒಂದು ದೃಶ್ಯವನ್ನು ನಾವು ಈ ಮರುಶಿಲ್ಪದ ಮೂಲಕ 4 ಅಡಿ ಎತ್ತರವುಳ್ಳಂಥ ಈ ಶಿಲ್ಪ 7.5 ಅಡಿ ಅಗಲ ವಿಸ್ತೀರ್ಣತೆಯನ್ನು ಹೊಂದಿರುತ್ತದೆ. ಬೆಳಿಗ್ಗೆಯಿಂದ ಪ್ರಾರಂಭಿಸತಕ್ಕಂಥ ಈ ಕೃತಿ ಸತತ 5 ತಾಸುಗಳನ್ನು ಒಳಗೊಂಡಂಥ ಈ ರಚನೆ ನಮ್ಮ ಉಡುಪಿ ಶಾಂತಿ ತಂಡದ ವತಿಯಿಂದ ನಾವು ಈ ಕಲಾಕೃತಿಯನ್ನು ಕುಡ್ಲಕಾವೂರದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖೆ ಮಠಟು ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯನ್ನ ದುಂಬಾಳ್ತಿಡು ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆ ಪೂಜೆ ಅಟ್ಟಣೆ ಆದಿತ್ತಂಡು. ಚಾಂದ್ರಮಾನ ಕಟ್ಟದ ಉತ್ತರ ಕರ್ನಾಟಕದ ಆಚರಣೆ ಆದುಪ್ಪುನ ಶ್ರೀ ವರಮಹಾಲಕ್ಷ್ಮಿ ವೃತ್ತಾಚರಣೆದ ಪೂಜೆ ಇತ್ತೆ ತುಳುನಾಡದ ಕೆಲವು ಕಡೆಟ್ ನಡೆತೊಂದುಂಡು. ಕುಡ್ಲದ ಸುತ್ತಮುತ್ತಲು ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆತಂಡು. ಕಾವೂರದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖೆ ಮಠಟು ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯನ್ನ ದುಂಬಾಳ್ತಿಡು ನಡೆತಿನ ಕಾರ್ಯಕ್ರಮಟ್ಟು ಪಂಚಾಮೃತ ಅಭಿಷೇಕ ಮಲ್ತದು ಚಕ್ರ ಪೂಜೆ ನಡಪಾದು ಲಲಿತ ಸಹಸ್ರನಾಮ ಪಣದು ಶ್ರೀ ವರಮಹಾಲಕ್ಷ್ಮಿ ಪೂಜೆ ಕರಿತಿರು. ಸುತ್ತಮುತ್ತದ ಮಠದ ಭಕ್ತರು ಕಾವೂರು ಬಿಜೆ ಶಾಲೆದ ಆಡಳಿತ ಸಮಿತಿದಕಲು ಪಾಲ್ಗೊಂಡಿರು. ತಾನು ಪ್ರತಿನಿಧಿ ಆದುಪ್ಪುನ ವಾರ್ಡ್ ಗ್ರಾಮ ಪಂಚಾಯತ್ ಗುರುಕಾರಿರ್ಬೊಕ್ಕ ಪಕ್ಷದ ನಾಯಕರು ಅಗತ್ಯ ಇಜ್ಜೊಂದೆ ಕೈಪಾಡೊಂದುಲ್ಲಿರಂದು ದೂರ್ದು ಬಂಟ್ವಾಳದ ರಾಯಿ ಗ್ರಾಮ ಪಂಚಾಯತ್ ಕೊಯ್ಲದ ಬಿಜೆಪಿ ಬಿರಿಸಾಯದ ಸದಸ್ಯರು ಪುಷ್ಪಾವತಿ ಪೂಜಾರಿ ರಾಜಿಕೊಂಡ ಸಂಗತಿ ನಡೆಸಿದರು. ಬಂಟ್ವಾಳ ತಾಲೂಕುದ ರಾಯಿ ಗ್ರಾಮ ಪಂಚಾಯತ್ ಹೊಸ ಗುರ್ಕಾರಿರ್ ಬೊಕ್ಕ ಒತ್ತು ಗುರ್ಕಾರಿರ್ನ ಅಜಪ್ಪು ನಡೆತದು ಒಂಜಿ ವಾರೊಡೆ ಬಿಜೆಪಿದ ಉಲಾಯೆ ಸರಿಜಂದಿನ ಒಪ್ಪಿದಾಯಿ ಬೋಡ್ತುಂಡು. ಈ ಗ್ರಾಮ ಪಂಚಾಯತ್ ಸುತ್ತದ ಕೊಯ್ಲ ಒಂಜನೇ ವಾರ್ಡ್ ಬಿಜೆಪಿ ಬೆರಿಸಾಯದ ಸದಸ್ಯರು ಪುಷ್ಪಾವತಿ ಪೂಜಾರಿ ಗುರುವಾರ ರಾಜಿ ಕೊಡ್ತರು. ತಾನು ಕೊಯ್ಲ ಒಂಜನೇ ವಾರ್ಡ್ದ ಬೂತ್ ನಂಬರ್ 27 ಬಿಜೆಪಿ ಬೆರಿಸಾಯಡುಗಿಂದಿನ ಸದಸ್ಯ ಆದಿತ್ತದು. ಎನ್ನ ವಾರ್ಡ್ ಗ್ರಾಮ ಪಂಚಾಯತ್ ಗುರ್ಕಾರಿರ ಬೊಕ್ಕ ಪಕ್ಷದ ನಾಯಕರು ಅಗತ್ಯ ಇಜ್ಜಂದೆ ಕೈಪಾಡೊಂದುಲ್ಲೆರು. ಎನ್ನ ವಾರ್ಡ್ ಸರ್ಕಾರದ ಅನುದಾನಡು ಮಾರ್ಗ ಅಭಿವೃದ್ಧಿ ಬೊಕ್ಕ ರಿಪೇರಿ ಇಂಚಿತ್ತಿ ಕಾಮಗಾರಿಲೆನು ಎನ್ನ ಗುಮನಗು ಕನವಂದೆ ನಡಪ ಹೊಂದಿತ್ತದು ಎಂಕ ಅಪಮಾನ ಉಂಡು ಮಲ್ತೊಂದುಲ್ಲೆರಂದು ವಾರ್ಡ್ ಸದಸ್ಯರು ಪುಷ್ಪಾವತಿ ಪೂಜಾರಿ ದೂರ್ದೇರು. ಒಂದೆಡ್ದು ಗ್ರಾಮ ಪಂಚಾಯತ್ ಸದಸ್ಯ ಸಾನುಗೂ ರಾಜಕೋರೊಂದುಲ್ಲೆಂದು ಆರ್ತೆರಿಪಾದೆರು. ಗ್ರಾಮ ಪಂಚಾಯತ್ ಗುರ್ಕಾರಿರ ಬೊಕ್ಕ ಪಿಡಿಒಗೂ ರಾಜಿ ಓಲೆ ಕೊಡ್ದಿತ್ತದು. ಶಾಸಕರ ಬೊಕ್ಕ ತಾಲೂಕು ಪಂಚಾಯತ್ ಕಾರ್ಯತೂವನ ಅಧಿಕಾರಿಗಳ ರಾಜಿ ಓಲೆ ಕೊಡ್ತಿರು. ಈ ರಾಜಿ ಓಲೆ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆತಡು. ಭಾರತದ ಪುದರ್ಪೊಯಿ ಬಂಗಾರುದ್ಯಮ ಸಂಸ್ಥೆ ಜಾಸ್ ಅಲುಕಾಸ್ ಜ್ಯುವೆಲರೀಸ್ ಜಾಸ್ ಅಲುಕಾಸ್ ಫೌಂಡೇಶನ್ ದ ಸಿಎಸ್ಆರ್ ನಿಧಿಡಿದು ಆಂಬ್ಯುಲೆನ್ಸ್ ದ ತರ್ಕೋಲು ಕೈಪಗಪನ ಕಾರ್ಯಕ್ರಮ ಒಡಿಪುದ ಮಾರುತಿ ವಿತಿಕಾ ಮಾರ್ಗದ ಶೋರೂಮ್ ನಡೆತಡು. ಭಾರತದ ಪುದರ್ಪೊಯಿ ಬಂಗಾರುದ್ಯಮ ಸಂಸ್ಥೆ ಜಾಸ್ ಅಲುಕಾಸ್ ಜ್ಯುವೆಲರೀಸ್ ದ ಜಾಸ್ ಅಲುಕಾಸ್ ಫೌಂಡೇಶನ್ ದ ಸಿಎಸ್ಆರ್ ನಿಧಿಡಿದು ಆಂಬ್ಯುಲೆನ್ಸ್ ದ ತರ್ಕೋಲು ಕೈಪಗಪನ ಕಾರ್ಯಕ್ರಮ ಒಡಿಪುದ ಮಾರುತಿ ವಿತಿಕಾ ಮಾರ್ಗದ ಶೋರೂಮ್ ನಡೆತಡು. ಒಡಿಪು ನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ತುಡರ್ ಬೊಲ್ಪ ಪೊತ್ತಾದ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಒಡಿಪು ನಗರ ಪೊಲೀಸ್ ಸ್ಟೇಷನ್ ದ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಮಲ್ಲಪಿನ್ನರಾದ್ ಪಾಲ್ದೆತ್ತೊಂಡೆರು. ಒಡಿಪು ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ತಾಪಕ್ಯರು ಸಮಾಜ ಸೇವಕರು ಬೊಕ್ಕ ಆಪತ್ ಬಾಂಧವ ಪನ್ಪುನ ಪುದರ್ಪಡಿನ ನಿತ್ಯಾನಂದ ಒಳಕಾಡ್ರಿಗೂ ಆಂಬ್ಯುಲೆನ್ಸ್ ದ ಬೀಗ ಕೈಪಗತ್ತೆರು. ಹೊಸ ಬೆಳಕು ಸೇವಾ ಟ್ರಸ್ಟ್ ತಾಪಕ್ಯರು ವಿನಯ್ ಚಂದ್ರ ಬೊಕ್ಕ ನಿತ್ಯಾನಂದ ಒಳಕಾಡ್ರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಸೇಲ್ಸ್ ಹೆಡ್ ಜೋಸೆಫ್ ಕೆಪಿ, ಎಚ್ಆರ್ ಮ್ಯಾನೇಜರ್ ಟೋನಿ ಇಗ್ನೇಷಿಯಸ್, ವಲಯ ಮ್ಯಾನೇಜರ್ ಬಿಜು ಟಿಎಲ್, ಮ್ಯಾನೇಜರ್ ರಾಜೇಶ್ ಎನ್ಆರ್ ಪಾಲ್ಗೊಂಡಿರು. ರಾಕೇಶ್ ಆಚಾರ್ಯ ಕಾರ್ಯಕ್ರಮ ಸುಧಾರ್ತಿರು.
ಜಾಸ್ ಅಲ್ಕಾಸ್ ಟ್ರಸ್ಟ್ ಮತ್ತೆ ಹೊಸ ಬೆಳಕು ಸೇವಾ ಟ್ರಸ್ಟ್ ಅವರು ಅವರಿಗೆ ಅವ್ರನ್ನ ಸೇವೆಯನ್ನು ಗುರುತಿಸಿದ್ರಲ್ಲ, ದಟ್ ಈಸ್ ಇವನ್ ಮೋರ್ ಬಿಗರ್ ಥಿಂಗ್. ನಾನು ಬಂದಂಥ ಸಮಯದಲ್ಲಿ ಫಸ್ಟು ಏನೋ ಒಂದು ಆಕ್ಸಿಡೆಂಟ್ ಆಗ್ತದೆ, ಅವಾಗ ನನಗೆ ಗೊತ್ತಾಗಿದೆ ನಿತ್ಯಾನಂದ ಒಳಕಾಡೋರ ಬಗ್ಗೆ. ಬಾಡಿನ ತಗೊಂಡ್ಬಂದು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ. ಮತ್ತು ನಮ್ಮ ಇತ್ತೀಚೆಗೆ ಕೂಡ ಮಳೆ ಬಂದು ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗ್ತಾನೆ ನಮ್ಮ ಮಠದ ಬೆಟ್ಟ ಹತ್ರ. ಆವಾಗಲೂ ಕೂಡ ಫಸ್ಟು ಬಂದು ಬಾಡಿನ ಇಲ್ಲಿ ಹುಡುಕಿಸಿ ಬಾಡಿನ ಹಾಸ್ಪಿಟ್ಲಿಗೆ ತಗೊಂಡು ಬಂದು ಸಾಗಿಸಿದ್ದೆ ನಮ್ಮ ನಿತ್ಯಾನಂದ ಒಳಕಾಡೋರು. ಸೊ ಇವರು ಸಮಾಜ ಸೇವೆ ಇದೇ ಥರ ನಿರಂತರವಾಗಿ ಸಾಗ್ತಾ ಇರಲಿ, ಅವರು ಸಮಾಜಕ್ಕೆ ಇಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಸಾಗಲಿ ಮತ್ತು ದೇವರವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ಸಮಾಜ ಸೇವೆ ಮಾಡಲಿಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಂತ. ಅನಾಥ ಶವ ಕೂಡ ಅದು ಕೊಳ್ತೋಗಿರ್ಬೋದು, ಹುಳ ಆಗಿರ್ಬೋದು, ಯಾವುದೇ ರೀತಿ ಇದ್ರೂ ಕೂಡ ಅದನ್ನು ಗಲೀಜಂತ ಫೀಲ್ ಮಾಡದೆ ಅವರು ಅದನ್ನು ತೆಗಿತಾರೆ. ಹಾಗೆ ನಮಗೂ ಕೂಡ ಗುರು ಅವರೇ ಸಾಧಾರಣ 15ರಿಂದ 16 ವರ್ಷ ನಮ್ಮದು ಪರಿಚಯ. ಹೇಳಿ ಈ ಹೊಸ ಬೆಳಕು ಸಂಸ್ಥೆಯನ್ನು ನಾವಿಬ್ಬರು ಸೇರಿ ಹುಟ್ಟು ಹಾಕಿದ್ವಿ. ಮುಂದಿನ ಒಂದು ಹೊಸ ರೀತಿಯಲ್ಲಿ ನಾವು ಈ ಆಶ್ರಮವನ್ನು ಕಟ್ತಾ ಇದ್ದೀವಿ. ಅಂದರೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇರ್ತಾರೆ, ಒಂಟಿಯಾಗಿರ್ತಾರೆ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ, ಅಂಥವ್ರಿಗೆ ಮಾಡುವಂಥ ಯೋಜನೆ ಇದೆ. ಉಡುಪಿಯ ಆಪತ್ ಬಾಂಧವ ಅಂತಲೇ ಎನಿಸಿಕೊಳ್ಳುವಂಥ ನಿತ್ಯಾನಂದ ಒಳಕಾಡು ಅವರಿಗೆ ಒಂದು ಹೆಚ್ಚುವರಿ ಆ್ಯಂಬುಲೆನ್ಸಿನ ಅಗತ್ಯತೆ ಇತ್ತು. ಆ ಬೇಡಿಕೆಯನ್ನು ನಾವು ಈ ದಿನ ಈಡೇರಿಸಿದ್ದೇವೆ. ಇದು ಉಡುಪಿ ನಗರಕ್ಕೆ ಮತ್ತಷ್ಟು ಉಪಯೋಗಕ್ಕೆ ಬರಲಿ ಹಾಗೂ ನಿತ್ಯಾನಂದ ಅವರ ಸೇವೆ ಇನ್ನಷ್ಟು ಮುಂದುವರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಾಸ್ ಅಲಿಕಾಸ್ ಸಂಸ್ಥೆಯಿಂದ ನಮಗೆ ಉಚಿತವಾಗಿ ಹೊಸ ಆ್ಯಂಬುಲೆನ್ಸನ್ನು ನೀಡಿರ್ತಾರೆ. ಅವರ ಸಂಸ್ಥೆಗೆ ನಾನು ಭಾಳಷ್ಟು ಇವತ್ತು ಆಭಾರಿಯಾಗಿದ್ದೇನೆ. ಆಗಲೇ ನಾವು ಆಸ್ಪತ್ರೆಯಿಂದ ಒಂದು ರುದ್ರಭೂಮಿಗೆ ಅಥವಾ ಮನೆಯಿಂದ ರುದ್ರಭೂಮಿಗೆ ಕೊಡುವಂಥದ್ದಿತ್ತು. ಈಗ ನಾವು ಈಗ ಮನೆಯಿಂದ ಆಸ್ಪತ್ರೆಯಿಂದ ಮನೆಯಿಂದ ರುದ್ರಭೂಮಿಗೆ ಹೋಗುವಂಥ ಕಾರ್ಯವನ್ನು ನಿರ್ವಹಿಸ್ತೀವಿ. ಯಾಕಂತ ಹೇಳಿದರೆ ತೀರಾ ಬಡವರು ಮತ್ತು ಎಲ್ಲರೂ ಸಾಧಾರಣ ಮಟ್ಟಿಗೆ ನಮ್ಮ ಎಲ್ಲ ಸಮುದಾಯವರು ನನಗೆ ಬರ್ತಾರೆ. ಆವಾಗ ಈಗ ಹೆಚ್ಚುವರಿಯಾಗಿ ನಾನು ಅವರ ಬಡಸ್ತಿಕೆಯನ್ನು ನೋಡಿ ಹೆಚ್ಚುವರಿಯಾಗಿ ನಾನು ಅವರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ 24 ಗಂಟೆಯೂ ಸೇವೆಯನ್ನು ಸಲ್ಲಿಸಲಿಕ್ಕೆ ತಯಾರಿದ್ದೇನೆ. ಕದ್ರಾ ನವನೀತ ಶೆಟ್ಟಿ ಬರೀನ ಬೊಳ್ಳಿ ಮಲ್ಲಿತ ಶಿವಶಕ್ತಿಲು ತುಳು ಪೌರಾಣಿಕ ನಾಟಕದ ಪ್ರಯೋಗ ಪ್ರದರ್ಶನ ಆಗಸ್ಟ್ 27 ಬಯ್ಯ ಕುಡ್ಲದ ಪುರಭವನೋಡು ನಡಪವಣೊಂದು ನಾಟಕದ ನಿರ್ದೇಶಕಿ ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್ ಸುದ್ದಿಕುಟ್ಟುಡು ತೆರಿಪಾದರು. ಬುಳ್ಳಿ ಮಲೆತ ಶಿವಶಕ್ತಿಲು ತುಳು ಪೌರಾಣಿಕ ನಾಟಕದ ನಿರ್ದೇಶಕಿ ಲಾವಣ್ಯ ವಿಶ್ವಾಸ್ ದಾಸ್ ಗುರುವಾರ ಕುಡ್ಲದ ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಸುದ್ದಿಕೂಟಡು ಪಾತಿರ್ದು ನಾಟಕದ ಪ್ರಯೋಗ ಪ್ರದರ್ಶನ ಆಗಸ್ಟ್ 27 ಬಯ್ಯ ಕುಡ್ಲದ ಪುರಭವನಡು ನಡಪವಣೊಂದು ಪಂಡಿರು. ಕದ್ರ ನವನೀತ ಶೆಟ್ಟಿ ನಾಟಕ ಬರೆದಿದ್ದದು. ಶಿರಡಿ ಸಾಯಿಬಾಬಾ ಮಂದಿರದ ಮುಖ್ಯಸ್ಥರು ವಿಶ್ವಾಸ್ ಕುಮಾರ್ ದಾಸರಿನ ನಿರ್ಮಾಣ, BS ಕಾರಂತಿರ್ನ ಸಂಗೀತ, ಲಲಿತಕಲಾ ಆರ್ಟ್ಸ್ದ ವೇಷಭೂಷಣ, ಪಟ್ಲ ಸತೀಶ್ ಶೆಟ್ಟಿ ಬುಕ ಲಾವಣ್ಯ ಸುಧಾಕರ್ನ ಸ್ವರತ ಪದ, ದಿವ್ಯಾ ಜೆ ಸೌಂಡ್ಸ್ದ ಸ್ವರ, ತಸ್ಮೈ ಕುಡಿಯಲ್ ಬೈಲ್ದ ಬೊಲ್ಪು, ಧನೀಶ್ ಕುಮಾರ್ ದಾಸ್ ತಾಂತ್ರಿಕವಾದ ತೂವನ್ನ ಮಾತಾ ಈ ನಾಟಕಡು ಇತ್ತದು. ಎಡ್ಡೆಟ್ಟೆ ಕಲಾವಿದರು ಇಂದೇನು ಗುಬ್ಬುದು ತೋಜಾವೆರು. ಸತೀಶ್ ಶೆಟ್ಟಿ ಪಟ್ಲ, ಭೋಜರಾಜ್ ವಾಮಂಜೂರು, BS ಕಾರಂತ್, ನಮಕುಡ್ಲದ ಡಾಕ್ಟರ್ ಪ್ರಿಯಾ ಹರೀಶ್ ಬೊಕ ಅಶೋಕ್ ಕ್ರಾಸ್ತಾ ಇಂಚ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ಪುಂಡು. ಅವಧೂತ ಶ್ರೀ ವಿನಯ್ ಗುರೂಜಿ ಸಾಯಿಬಾಬಾ ಮಂದಿರಗೂ ಬತ್ತದು ಅವಿರ್ದ ಬೊಕ್ಕ ನಾಟಕ ಉದಿಪನೋಡು ಪಾಲ್ದಿತನ್ವಿರಂದು ಲಾವಣ್ಯ ವಿಶ್ವಾಸ್ ದಾಸ್ ಪಂಡಿರು. ಕದ್ರಾ ನವನೀತ ಶೆಟ್ಟಿ ಪಾತಿರ್ದು ಭಗವತಿ ಆರಾಧನೆ ಸೇರಿದುಪ್ಪನ ಬೊಳ್ಳಿ ಮಲೆತ ಶಿವಶಕ್ತಿಲು ನಾಟಕ ಪ್ರಯೋಗ ಪ್ರದರ್ಶನಡು ಶುರುವಾಪುಂಡು. ಕೇರಳ ತ್ರಿಶೂರದ ಕಲಾವಿದರು ರಂಗವೇದಿಕೆ ತಯಾರು ಮಲ್ಪುವರು. ಇತ್ತದ ತಂತ್ರಜ್ಞಾನ ಗಳಸದು ವಿಶೇಷ ರೀತಿಡು ಈ ಪೌರಾಣಿಕ ನಾಟಕ ಕಟ್ಟೊಂದುಂಡು ಪಂಡಿರು. ಸಾಯಿ ಶಕ್ತಿ ಕಲಾ ಬಳಗದ ಗುರ್ಕಾರ್ಯರು ಶೈಲೇಶ್ ಮಲ್ಯ ಮಠದ ಕಣಿ, ಕಾರಿಂತಿರು ಗೌರವ್ ಶೆಟ್ಟಿಗಾರ್, ಮರ್ಯಾದಿ ಗುರ್ಕಾರ್ಯರು ಪ್ರತಾಪ್ ಚಂದ್ರ ಶೆಟ್ಟಿ ಸುದ್ದಿ ಕೊಟ್ಟೊಡಿದ್ದರು. ಆಗಸ್ಟ್ 27 ಆದಿತ್ಯವಾರ ಬಯ್ಯ 5 ಗಂಟೆಗೆ ಕುರ್ಮಲ್ ರಂಗರಾವ್ ಮಂಗಳೂರು ಪುರಭವನಡು ಇಂಗ್ಲ ಬೊಳ್ಳಿ ಮಲೆತ ಶಿವಶಕ್ತಿ ತುಳು ಪೌರಾಣಿಕ ನಾಟಕದ ಹೊಸ ರಂಗ ವಿನ್ಯಾಸ ಒಕ್ಕ ಬೆಳಕದ ಸಂಯೋಜನೆ ಹೊಸ ಹೊರಟು ಇಂಗ್ಲ ಈ ನಾಟಕನು ಪ್ರದರ್ಶನ ಮಾಡ್ಬರೋದಿಲ್ಲ ಟೌನ್ ಕದ್ರಿ ನಮನೀತ್ ಸರ್ ಇಂಗ್ಲ ನಾಟಕದ ಕತೆ ಬರೆತಿನಾರು ನಿರ್ದೇಶನ ಮಾತಾಡ್ನಾನೆ 2 ಜನಮನ್ನಣೆಗೆ ಒಂದು ಪ್ರದರ್ಶನ ತಗೊಂಡು ಆ ಒಂದು ಕೂಡ 2 ಶೋ ತಮ್ಮದವರ ಮೂಡಲಿದ್ದಲ್ಲ ಆವಾಸ ಅಂಚೆ ಇಂತಾರೆ 28 ತಾರೀಕಿಗೆ ತಮ್ಮ ನಾಟಕದ ಪ್ರದರ್ಶನ ಮಾಡ್ತಾರಲ್ಲ
ಆಲ್ರೆಡಿ ಎಲ್ಲ ಶೋ ಮಾಡ್ತಿದ್ದೆ ಪರಗದ ನಾಟಕ ಮಾಡ್ಕೊಂಡಿದ್ದ ಈ ಸಲ ಸೆಟ್ಟಿಂಗ್ ಕೇರಳದ ತ್ರಿಶೂರ್ನಲ್ಲಿ ಲೆಪ್ಪಾಡು ಮತ್ತೆ ಪೊರ್ಲೂರಿಗೆ ಒಂದು ಅಪ್ಗ್ರೇಡ್ ಮಾಡಿದ್ರು ಸೆಟ್ಟಿಂಗ್ ಮಾಡ್ಕೊಂಡಲ್ಲ ಅದು ಈ ನಾಟಕಗಳು ಎಲ್ಲಂಜಿ ಅವರು ಶ್ರೀ ಶ್ರೀ ವಿನಯ ಗುರೂಜಿ ಬರಲಿದ್ದಾರೆ. ಗೋಲಿಮರದ ಶಿವಶಕ್ತಿಗಳು ನಾಟಕದ ದಿಗ್ವಿಜಯದ ಆರಂಭೋತ್ಸವ ಎಲ್ಲ 27ನೇ ತಾರೀಕಿಗೆ ಶ್ರೀಮತಿ ಲಾವಣ್ಯ ವಿಶ್ವಾಸ ಕುಮಾರ್ ತನ್ನ ಆಸಕ್ತಿ ಇದೆ. ಈಗಾಗಲೇ ಶಿರಡಿ ಸಾಯಿಬಾಬಾವಿನ ಭಾವಿ ಜಗತ್ತಿನ ಸಂದರ್ಭದಲ್ಲಿ ಯಕ್ಷ ರೂಪ ಕಾಣುತ್ತದೆ. ಯಕ್ಷಗಾನದ ಸ್ವರೂಪಗಳಲ್ಲಿ ಸಾಯಿಬಾಬಾವಿನ ಕಥೆ ಹೋಗಿ ಕಲಾ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ ಔಷಧ ಎಣಿಕೆಯಾದ ಐದು ಹೊತ್ತ ಪ್ರಸಂಗ ರಚನೆ ಮಾಡಿದ್ರೆ ಶಿರಡಿ ಸಾಯಿಬಾಬಾವಿನ ಆ ಕಥೆಯನ್ನೇ ತುಳು ಕನ್ನಡದಲ್ಲಿ ಬೇರೆ ಬೇರೆ ಕಡೆಗೆ ಪ್ರದರ್ಶನದ ವ್ಯವಸ್ಥೆಲ್ಲ ವಿಶ್ವಾಸ ಮಾತಾಡ್ತಾರೆ ಮಾತ್ರ ಆಶ್ರಯ ಸಾಯಿ ಶಕ್ತಿ ಕಲಾಲಯದ ಉದಾಹರಣೆ ನಡಪಡುವಂತಿನ ಉದ್ದೇಶ ಆರಂಭದ ಚಾರಿತ್ರಿಕ ಪೌರಾಣಿಕ ನಾಟಕದ ರಂಗ ತರಬೇತಿ ಶಿಬಿರ ಅಂದ್ರೆ ಎಂಗಳು ಆರಂಭ ಮಾಡಿದ ಒಡಿಪುದ ಕಿದಿಯೂರು ಹೋಟೆಲ್ದ ಶ್ರೀ ನಾಗಸನ್ನಿಧಿಡು 2024 ಜನವರಿ 28 ಮುಟ್ಟ ಮೂಜನೆ ಅಷ್ಟಪವಿತ್ರ ನಾಗಮಂಡಲ ನಡಪೆರಿತದು ಶಾಸಕರು ಯಶ್ಪಾಲ್ ಎ ಸುವರ್ಣ ನಾಗಮಂಡಲದ ಗುರುತು ಮೋರ ಬಿಡುಗಡೆ ಮಾಡಿದರು. ಒಡಿಪುದ ಕಿದಿಯೂರು ಹೋಟೆಲ್ದ ಶ್ರೀ ನಾಗಸನ್ನಿಧಿಡು 2024 ಜನವರಿ 28 ಮುಟ್ಟ ನಡಪೆರಿಪುನ ಮೂಜನೆ ಅಷ್ಟಪವಿತ್ರ ನಾಗಮಂಡಲದ ಗುರ್ತಮೋರ ಬಿಡುಗಡೆಲೇಸು ಸೋಮವಾರ ನಡೆತಂಡು. ಶಾಸಕರು ಯಶ್ಪಾಲ್ ಎ ಸುವರ್ಣರು ಗುರ್ತಮೋರ ಬಿಡುಗಡೆ ಮಲ್ತದು ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರ್ದು ಎಡ್ಡೆಪ್ಪು ಬೈಕಿಯರು ಮಲ್ಲಬಿನ್ನೆರಾದ ಪಾಲ್ದಿತ್ತೊಂಡ ವಿದ್ವಾನ್ ಕಬಿಯಾಡಿ ಜಯರಾಮ ಆಚಾರ್ಯ ಪಾತಿರ್ದು ಎಡ್ಡೆಪ್ಪು ಬೈಕಿಯರು ನಗರಸಭಾ ಸದಸ್ಯರು ರವೀಶ್ ಕಾಂಚನ್ ಕೂಲಿದ ಡಾಕ್ಟರ್ ವಿಜೇಂದ್ರ ರಾವ್ ಕಾರ್ತಿಕ್ ಗ್ರೂಪ್ ಮುಖ್ಯಸ್ಥರು ಹರಿಯಪ್ಪ ಕೋಟ್ಯಾನ್ ಮಲ್ಪೆ ಮೀನುಗಾರರ ಸಂಘದ ದುಂಬದ ಗುರ್ಕಾರ್ಯರು ಹಿರಿಯಣ್ಣ ಟಿ ಕೊಡವೂರು ವಾರ್ಡ್ ನಗರಸಭಾ ಸದಸ್ಯರು ವಿಜಯ ಕೊಡವೂರು ಉದ್ಯಮಿ ಏರ್ಮಾಳ್ ಶಶಿಧರ್ ಶೆಟ್ಟಿ ಯುವರಾಜ್ ಮಸ್ಕತ್ ಕಿದಿಯೂರು ಹೋಟೆಲ್ ನಿರ್ದೇಶಕರು ಜಿತೇಶ್ ಬಿ ಕಿದಿಯೂರು ರಮೇಶ್ ಕಿದಿಯೂರು ಪಾಲ್ಗೊಂಡಿರು. ಅಂತಹ ನಮ್ಮ ಮನೆಯ ನಮಗೆಲ್ಲ ಸೋದರರಂತೆ ಇರುವಂತಹ ತನ್ನ ಸ್ವಕೀಯ ಪರಿಶ್ರಮದಿಂದ ಉಡುಪಿಯ ಪರಿಸರದಲ್ಲಿ ಒಬ್ಬ ಅತ್ಯಂತ ಗಣ್ಯಮಾನ್ಯ ವ್ಯಕ್ತಿಯಾಗಿಕೊಂಡು ಶ್ರೀ ದೇವತಾನುಗ್ರಹದಿಂದ ತನ್ನ ಜೀವನವನ್ನು ಬೆಳೆಸಿಕೊಂಡು ಇವತ್ತು 4 ಜನರಿಗೆ ಬೇಕಾದವರಾಗಿ ಬದುಕ್ತಾ ಇದ್ದಾರೆ. ಅಯ್ಯೋ ಅವನು ಇನ್ನೂ ಬದುಕಿದ್ದಾನಂತಲ್ವಾ ಅಂತ ಹೇಳುವುದರ ಬದಲು ಅವರು ಇನ್ನೂ 100 ಕಾಲ ಬದುಕಬೇಕಂತಹ ಒಳ್ಳೆ ಅಂತ ನಮ್ಮ ಭುವನೇಂದ್ರಣ್ಣ ಒಂದು ಮಹಾಯೋಗ ಪುರುಷ. ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿದ್ದಂತೆ ಬೃಹತ್ ಗಾತ್ರದ ಅಷ್ಟಪವಿತ್ರ ನಾಗಮಂಡಲವನ್ನು ಮಾಡಿದ 3 ಬಾರಿ ಮಾಡುತ್ತಿರುವ ಇತಿಹಾಸ ನನಗೆ ಗೊತ್ತಿದ್ದಂತೆ ಇಲ್ಲ. ಯಾರು ಮಾಡಿದ್ದು ನಾನು ಕೇಳಿಲ್ಲ ಅಥವಾ ಕಂಡಿಲ್ಲ, ಇರಬಹುದು ಗೊತ್ತಿಲ್ಲ ನನಗೆ, ಆದರೆ ಕಂಡು ಕೇಳಿಲ್ಲ. ನನ್ನ ಮಟ್ಟಿಗೆ ಹೇಳುವುದಿದ್ರೆ ಇವರೊಂದು ಇತಿಹಾಸ ಪ್ರಸಿದ್ಧ ವ್ಯಕ್ತಿ. ನಮ್ಮ ಬಹು ನಿರೀಕ್ಷಿತ ಅಯೋಧ್ಯೆಯ ರಾಮ ಮಂದಿರವು ಕೂಡ 2024ಕ್ಕೆ ಲೋಕಾರ್ಪಣೆಗೊಂಡಿದೆ. 2024ರಲ್ಲಿ ಗುತ್ತಿಗೆ ಶ್ರೀಗಳ ಪರಿಹಾರ ಕೂಡ ಆ ವರ್ಷದಲ್ಲಿ ನಡೆಯುತ್ತಿದೆ. ಅದರ ಜೊತೆಗೆ ಇನ್ನಷ್ಟು ಉಡುಪಿಗೆ ಇಡೀ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಇನ್ನಷ್ಟು ಮೆರಗು ಕೆಲಸ ಓನಂದಿದ್ದವರ ಈ ನಾಗಮಂಡಲೋತ್ಸವ ಕೂಡ 2024ಕ್ಕೆ ಜಾರಿಯಾಗಿದೆ. ಸಂದರ್ಭದಲ್ಲಿ 2024 ಗೆಲುವಿಗೆ ಒಂದು ಶುಭ ವರ್ಷ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ಉಡುಪಿಯಲ್ಲಿ ನಡೆಯುತ್ತಿರುವ ಯಾವುದೇ ರೀತಿಯ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟಮಟ್ಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನ ವಿಶೇಷವಾದ ಸೇವೆ ಕೊಡುಗೆ ನೀಡ್ತಾ ಬರ್ತದೆ. ಅದರ ಅರ್ಥ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಲಿಕ್ಕಾಗ್ತದೆ, ಏನೆಲ್ಲ ಜನರೊಟ್ಟಿಗೆ ಬೆರೆತು ಏನೆಲ್ಲ ಸಾಧಿಸಿ ಸೋದರಿಕಾಗಿರುವುದನ್ನು ಇವತ್ತು ಗುಣದಲ್ಲಿ ಕಿದಿರೋರು ಉಡುಪಿಯ ಉದ್ದಿಮೆ ಮೂಲಕ ತೋರಿಸಿಕೊಡ್ತಾರೆ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಮಹಾಸಭೆ ಬೆದ್ರದ ಬಾರ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನಡು ಆಗಸ್ಟ್ 27 ಐತಾರ ನಡಪುಂಡು. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ 2022 ಮೂಜನೇ ಸಾಲದ ಮಹಾಸಭೆ ಸಂಘದ ಗುರ್ಕಾರ್ಯರ ಸಹಕಾರ ರತ್ನ ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಮೆಡು ಬೆದ್ರದ ಸ್ವರಾಜ್ಯ ಮೈದಾನ ಕೈತಲದ ಬಾರ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನಡು ಆಗಸ್ಟ್ 27 ಕಾಂಡೆ 10 ಗಂಟೆಗೆ ನಡಪೆರುಂಡು. ಆ ಬಗೆಟ್ ಎಂ ಬಾಹುಬಲಿ ಪ್ರಸಾದ್ ಸುದ್ದಿಕುಟುಡು ಪಾತಿರ್ದು ಇತ್ತದ ಸಾಲಡು 19,880 ಆದಿ ಸದಸ್ಯ ಬಲ ಇತ್ತದು 19,31,00,000 ರೂಪಾಯಿ ಪಾಲ್ ಬಂಡಾಳ 52,24,00,000 ರೂಪಾಯಿ ಕ್ಷೇಮ ನಿಧಿ
16 ಕೋಟಿ 91 ಲಕ್ಷ ರೂಪಾಯಿ ಬೇತನಿಧಿ ಬೊಕ್ಕ 488 ಕೋಟಿ 39 ಲಕ್ಷ ರೂಪಾಯಿ ಠೇವಣಿ ಬ್ಯಾಂಕ್ಡುಂಡು 574 ಕೋಟಿ 94 ಲಕ್ಷ ರೂಪಾಯಿ ಬೆನ್ಪುನ ಬಂಡಾಳ 458 ಕೋಟಿ 13 ಲಕ್ಷ ರೂಪಾಯಿ ಸದಸ್ಯರ ಸಾಲ 574 ಕೋಟಿ 94 ಲಕ್ಷ ರೂಪಾಯಿ ಬೆನ್ಪುನ ಬಂಡಾಳ 458 ಕೋಟಿ 13 ಲಕ್ಷ ರೂಪಾಯಿ ಸದಸ್ಯರ ಸಾಲ ಉಂಡು ಇತ್ತದ ಸಾಲುಡು 11 ಕೋಟಿ ರೂಪಾಯಿ ಒಟ್ಟು ಲಾಭ ಮಲ್ತದಿತ್ತದು ಕರಿನ 10 ವರ್ಷಲಿಡ್ದು ಲಾಭ ಎರೊಂದೇ ಉಂಡು ಪಾಕ ವರ್ಷಲಿಡ್ದು ಎ ಗ್ರೇಡ್ ಲೆಕ್ಕ ಪರಿಶೋಧನೆ ವರ್ಗೀಕರಣ ಇದ್ದದು ಮಾತಾ ಸದಸ್ಯರಿಗೂ 125 ತಾತು ಲಾಭಾಂಶ ಕೊರೊಂದುಂಡೊಂದು ಬಾಹುಬಲಿ ಪ್ರಸಾದ್ ಪಂಡೇರು ಸಂಘದ ಸಿಆರ್ಎಆರ್ 14.7 ಒಪ್ಪುನವು ಸಂಘದ ಗಟ್ಟಿಮುಟ್ಟುಗೂ ಸಾಕ್ಷಿಯಾತನು ಕ್ಯಾನ್ಸರ್ ಹೃದಯದ ಬೊಕ್ಕ ಕಿಡ್ನಿ ಸಮಸ್ಯೆ ಇತ್ತಿನಕ್ಲಿನ ಮರ್ದಗೂ 15,000 ರೂಪಾಯಿ ಮರಣ ನಿಧಿಯಾದ 16,000 ರೂಪಾಯಿ ಕೊರೊಂದುಂಡು ಆದಾಯ ತೆರಿಗೆನ ಪ್ರಶ್ನೆ ಮಲ್ತದ್ದು ಕೋರ್ಟುಡು ಕೇಸ್ ಪಾಡ್ ನೀಡಿದವರ ಸೊಸೈಟಿಗೆ 6 ಕೋಟಿ ರೂಪಾಯಿ ಹೊರಿದಂಡು ಇಂದು ಮಾತ ಬ್ಯಾಂಕದ ಠೇವಣಿ ದೀಪನಕ್ಲಿನ ಸದಸ್ಯರನ ಬೊಕ್ಕ ಕೆಲಸ ಮಲ್ಪನಕ್ಲಿನ ಸಹಾಯ ಸಹಕಾರದ್ದು ಸಾಧ್ಯ ಹತ್ತರಂದು ಬಾಹುಬಲಿ ಪ್ರಸಾದ್ ಪಂಡೇರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಎಂಕೆ ಧರಣೇಂದ್ರ ಜೈನ್ ಒತ್ತುಗೂರು ಕಾರ್ಯದಿ ಪ್ರೇಮ ಎಸ್ ಸಾಲಿಯಾನ್ ನಿರ್ದೇಶಕರಾಯನ ಎಂ ಗಣೇಶ್ ನಾಯಕ್ ಮನೋಜ್ ಶೆಟ್ಟಿ ಸಿಎಚ್ ಅಬ್ದುಲ್ ಗಫೂರ್ ಎಂಪಿ ಅಶೋಕ್ ಕಾಮತ್ ಜ್ಞಾನೇಶ್ವರ ಕಾಳಿಂಗ ಪೈ ಜಯರಾಮ್ ಕೋಟ್ಯಾನ್ ಎಂ ಪದ್ಮನಾಭ ದಯಾನಂದ ನಾಯಕ್ ಅನಿತಾ ಶೆಟ್ಟಿ ವಿಮಲ್ ಕುಮಾರ್ ಶೆಟ್ಟಿ ಸುದ್ದಿ ಕೊಟ್ಟಿದ್ದರು 6 ರಿಂದ 7 ಸಾವಿರ ಸಂಘದ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಮಹಾಸಭೆಯಲ್ಲಿ ವಾರ್ಷಿಕ ವರದಿ ಹೊಸ ಯೋಜನೆಗಳನ್ನು ಸಹ ನಾವು ಆ ದಿವಸ ವಿಶೇಷವಾಗಿ ಜನರಿಗೆ ಸದಸ್ಯರಿಗೆ ಮುಟ್ಟಿಸಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಸದಸ್ಯರು ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ, ಪ್ರಶ್ನೆಗಳನ್ನು ಕೇಳಿಕೆ. ಈ ಪ್ರಶ್ನೆಗಳಿಗೆ ಸಹ ನಾವು ಉತ್ತರವನ್ನು ನಮ್ಮ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರು ಇದರ ಬಗ್ಗೆ ಕೊಡಲಿಕ್ಕಿದ್ದಾರೆ. ನಮ್ಮ 2 ವಿಶೇಷವಾದ ಯೋಜನೆಗಳು ನಮ್ಮ ಮುಂದೆ ಇದೆ. ಒಂದು ಬೋನಸ್ ಶೇರ್ ಕೊಡಬೇಕಂತ ಇದ್ದೇವೆ. 2 ನಮಗೆ ಏನಂದರೆ, ಈಗ ನಮ್ಮ ಒಬ್ಬ ಪಾಲು ಬಂಡವಾಳ ಒಬ್ಬನಿಗೆ ಶೇರ್ ತಗೊಳ್ಬೇಕಾದ್ರೆ ಗರಿಷ್ಠ 50,000 ಇದೆ. ಇದು ಸ್ವಲ್ಪ ಹೆಚ್ಚಿಸಬೇಕಂತಿದ್ದೇವೆ. ನಮ್ಮದು ಶೇರ್ ಇನ್ನೂ ಸಹ ಹೆಚ್ಚಿಸಿಕೊಳ್ಳುವಂಥ ಅವಕಾಶ ನಮ್ಮ ಸದಸ್ಯರಿಗೆ ಕೊಡಬೇಕು ಅಂತ. ಇದು ಭಾಳ ವರ್ಷದಿಂದ ನಮ್ಮ ಸದಸ್ಯರು ನಮ್ಮ ಜೊತೆ ಚರ್ಚೆ ಮಾಡ್ತಿದ್ದಾರೆ. ನಮ್ಮ ಶೇರ್ ಸ್ವಲ್ಪ ಹೆಚ್ಚು ಮಾಡಬೇಕು, ಡಿವಿಡೆಂಡ್ ಆವಾಗ ಸ್ವಲ್ಪ ನಮಗೆ ಹೆಚ್ಚು ಬರ್ತದೆ ಅಂತ. ನಿರ್ದೇಶಕ ಮಂಡಳಿಯವರು ಭಾಳ ಉತ್ತಮ ರೀತಿಯಲ್ಲಿ ಸಹಕರಿಸುವುದರಿಂದ ಈ ಒಂದು ನಮ್ಮ ಸೊಸೈಟಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಇಲ್ಲಿ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.